ತೊರೆದು ಬೇರೆ ಹೆಣ್ಣ ಬೆರೆವೆನೆ ನಿನ್ನ ತೊರೆದು ಬೇರೆ ಹೆಣ್ಣ ಬೆರೆವೆನುತ ತನ್ನ ರೆಕ್ಕೆ ಎರಳಿ ತಲ್ಗೆ ಹೆಣ್ಣು ತಡೆಯುತ್ತ ತನ್ನ ರೆಕ್ಕೆ ಎರಳಿ ತಲ್ಗೆ ಹೆಣ್ಣು ತಡೆಯುತ್ತ ತನ್ನ ರೆಕ್ಕೆ ಎರಳಿ ತಲ್ಗೆ ಹೆಣ್ಣು ತಡೆಯುತ್ತ ಈಗ ಪ್ರಿಯನೆ ಅಲ್ಪ ವಿಷಯಕ್ಕೆ ವಿರಸವೇತ ಈಗ ಪ್ರಿಯನೆ ಅಲ್ಪ ವಿಷಯಕ್ಕೆ ಸರಸದಿಂದಲೀಗ ಬಾರೆ ಪ್ರಣಯದಾಟಕ್ಕೆ ಸರಸದಿಂದಲೀಗ ಬಾರೆ ಪ್ರಣಯದಾಟಕ್ಕೆ 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 शाश्वती समा यत्रोंच मिथुनादेक ममधि काममोहितम् ಇದು ತನಕ ಮಾನಿಷಾದ ಪ್ರತಿಷ್ಠಾಂ ಸಮಗಮ ಶಾಶ್ವತೀ ಸಮ ಎನ್ನುವಂತ ನನಗ ಶೋಕ ರೂಪದ ಒಂದು ಶಾಪವಾಕ್ಯಕ್ಕೆ ಕೇವಲ ಒಬ್ಬ ಕಿರಾತ ಕಾಣಿಸಿಕೊಂಡಿದ್ದ, ಒಂದು ಕ್ರೌಚ ಪಕ್ಷಿ ಕಾಣಿಸಿಕೊಂಡಿದ್ದು, ನನ್ನ ಶಾಪಗಳು ಮಾತ್ರ ನನಗೆ ನೆನಪಿಗೆ ಬರುತ್ತಾ ಇತ್ತು. ಆದರೆ ಬ್ರಹ್ಮದೇವನ ಅನುಗ್ರಹಿಸಿ ಹೋದ ಬಳಿಕ
ಹೊಸ ಬಗೆಯ ಅರ್ಥವೇ ಕಾಣಿಸಿಕೊಳ್ಳುವುದಕ್ಕೆ ಪ್ರಾರಂಭವಾಗಿದೆ. ಏನು ಮಾ ನಿಷಾದ ಎಂದರೆ? ಮಾ ಎಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಪತಿಯಾದವನು, ಲಕ್ಷ್ಮಿಯನ್ನು ಆಧರಿಸಿದವನು ಎನ್ನುವಂತ ಅರ್ಥದಲ್ಲಿ ಮಾ ನಿಷಾದ. ಲಕ್ಷ್ಮೀ ರಮಣ ಎನ್ನುವಂತ ಅರ್ಥದಲ್ಲಿ ಮಾ ನಿಷಾದ. ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ, ನೀನು ಶಾಶ್ವತನಾಗಿ ಉಳಿಯಬೇಕು. ಯಾಕಾಗಿ ಈ ಪ್ರಪಂಚದಲ್ಲಿ ಕ್ರೌಂಚ ಪಕ್ಷಿಗಳೆನ್ನುವಂಥದ್ದು ಎರಡು. ಗಂಡು ಪಕ್ಷಿಯಾದಂತಹ ಒಬ್ಬ ರಾವಣ, ಹೆಣ್ಣು ಪಕ್ಷಿಯಾಗಿರುವಂತಹ ಮಂಡೋದರಿ. ಯಾವ ಗಂಡು ಪಕ್ಷಿಯು ಆಕ್ರಂದನವನ್ನು ಪ್ರಪಂಚಕ್ಕೆ ಕಾಣಿಸಿಕೊಡುತ್ತಾ ಇತ್ತೋ ಅಂತಹ ಗಂಡು ಪಕ್ಷಿಯನ್ನು ನೀನು ಕೊಂದದ್ದರಿಂದ ಈ ಪ್ರಪಂಚದಲ್ಲಿ ಶಾಶ್ವತೀ ಸಮ, ಶಾಶ್ವತವಾದಂತಹ ನೀನು ಕೀರ್ತಿಯನ್ನು ಹೊಂದು ಎನ್ನುವಂತಹ ಅರ್ಥದಲ್ಲಿ ಲಕ್ಷ್ಮೀನಾರಾಯಣನನ್ನು ಸ್ತುತಿಸುವಂತಹ ಈ ಶ್ಲೋಕ ರೂಪದಲ್ಲಿ ಈವಂತಹ ಶಾಪವಾಕ್ಯ ಕಾಣಿಸಿಕೊಂಡಿದೆ. ಆಗಲಿ ಅಂತೆ. ಹಾಗಾದ್ರೆ ಈ ಶ್ಲೋಕ ರೂಪವನ್ನೇ ಆಧರಿಸಿ ಅನುಷ್ಟು ಛಂದಸ್ಸಿನಿಂದಲಾಗಿ ಶ್ರೀಮದ್ ರಾಮಾಯಣ ಚರಿತಾಮೃತವನ್ನು ಬರೆಯುತ್ತಾ ಹೋಗುತ್ತೇನೆ. ರಹಸ್ಯಂಚ ಪ್ರಕಾಶಂಚ, ಒಂದಿಷ್ಟು ರಹಸ್ಯವಾಗಿಸಿ, ಒಂದಿಷ್ಟು ಪ್ರಕಾಶವಾಗಿಸಿ. ಪ್ರಕಾಶವಾಗಿದ್ದದು ಏನೇನು ಹಾಗೆ ಹುಡುಕುತ್ತಾ ಹೋದರೆ ಅದರಲ್ಲಿ ಮತ್ತೊಂದಿಷ್ಟು ರಹಸ್ಯವನ್ನು ಅಡಗಿಸಿ, ರಹಸ್ಯವಾದದೇನೆನ್ನುವುದನ್ನು ಬಿಡಿಸುತ್ತಾ ಹೋದರೆ ಮತ್ತೆ ಅದರಲ್ಲಿ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ಳುವಂತಹ ಉತ್ತಮವಾದಂತಹ ಪ್ರಪಂಚಕ್ಕೆ ಬೇಕಾದ 16 ಗುಣಗಳನ್ನು, 32 ಸಲ್ಲಕ್ಷಣಗಳನ್ನು ಹೊಂದಿಕೊಂಡಿರುವಂತಹ ಶ್ರೀಮದ್ ರಾಮಾಯಣ ಚರಿತಾಮೃತ ಅಂತ ಮಹಾಕಾವ್ಯವನ್ನು ಬರೆಯುವುದಕ್ಕೆ